ಎಲ್ಲ ವೀಕ್ಷಕರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಒಂದು ವಿಸ್ಮಯಕಾರಿ ನಿಗೂಢ ದೇವಾಲಯ ಹಾಗೂ ತೀರ್ಥ ಕೊಳದ ಬಗ್ಗೆ ತಿಳಿಸಿಕೊಡುತ್ತೇನೆ. ಈ ಕೊಳದಲ್ಲಿರುವ ತೀರ್ಥ ನೀರನ್ನು ಕುಡಿದರೆ ಸಾಕು ಚರ್ಮ ರೋಗಗಳ ಸಹಿತ ಮೂತ್ರಕೋಶದಲ್ಲಿರುವ ಕಲ್ಲಿನ ಸಮಸ್ಯೆಗಳು ಕೂಡ ದೂರವಾಗುತ್ತದೆಯಂತೆ. ಕಾಡಿನ ಮಧ್ಯದಲ್ಲಿರುವ ಈ ದೇವಾಲಯ ಹಾಗೂ ವಿಸ್ಮಯಕಾರಿ ಕೊಳ ಇರುವುದಾದರೂ ಎಲ್ಲಿ ಎನ್ನುವುದನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ದಯವಿಟ್ಟು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ಸ್ ಮೂಲಕ ನಮಗೆ ತಿಳಿಸಿ. ಈ ಕ್ಷೇತ್ರದಲ್ಲಿರುವ ವಿಸ್ಮಯಕಾರಿ ಕೊಳ ಇಂದಿಗೂ ಚಮತ್ಕಾರಿ ಪವಾಡಗಳನ್ನು ಸೃಷ್ಟಿಸುತ್ತಲೇ ಇದೆ. ಸ್ಥಳ ಪುರಾಣ ತಿಳಿಸುವ ಪ್ರಕಾರ ಶತ್ರುಗಳಿಂದ ತಪ್ಪಿಸಿಕೊಳ್ಳಲು ಹೊಯ್ಸಳರು ಈ ಕಾಡಿಗೆ ಬಂದಾಗ ಶಿವನ ಪರಮ ಭಕ್ತರಾಗಿದ್ದ ಅವರು ಇಲ್ಲಿ ಒಂದು ಕೊಳವನ್ನು ನಿರ್ಮಿಸಿ ಆ ಕೊಳದ ಒಳಗಡೆ ಒಂದು ಶಿವಲಿಂಗವನ್ನು ಪ್ರತಿಷ್ಠಾಪಿಸಿದ್ದಾರಂತೆ. ಆ ಶಿವಲಿಂಗದ ಮಹಿಮೆಯಿಂದಲೇ ಕೊಳದಲ್ಲಿ ಇಷ್ಟೊಂದು ಚಮತ್ಕಾರಗಳು ನಡೆಯುತ್ತಿರುವುದು. ಕೊಳದ ತಳಭಾಗದಲ್ಲಿ ಬಹಳಷ್ಟು ನೀರಿನ ಒತ್ತಡ ಇರುವುದರಿಂದ ವರ್ಷ ಪೂರ್ತಿ ನೀರಿನಿಂದ ತುಂಬಿರುತ್ತದೆ ಹಾಗೂ ಅಧಿಕ ಒತ್ತಡದಿಂದಾಗಿ ಪಾಚಿ ಗಿಡಗಳು ನೇರವಾಗಿ ನಿಂತು ಜಡೆಯಂತೆ ಕಾಣುತ್ತಿರುವುದರಿಂದ ಈ ಕೊಳವನ್ನು ಜಡ ತೀರ್ಥವೆಂದು ಕರೆಯುತ್ತಾರೆ. ನೀರಿನ ಒತ್ತಡದಿಂದ ಸದಾಕಾಲ ಗುಳ್ಳೆಗಳು ಹೊರಹೊಮ್ಮುತ್ತಿರುವುದರಿಂದ ಗುಳಿಗುಳಿ ತೀರ್ಥ ಎಂದು ಕರೆಯುತ್ತಾರೆ. ಈ ಕೊಳದ ವಿಶೇಷ ಏನೆಂದರೆ ಈ ಕೊಳಕ್ಕೆ ಸೂರ್ಯನ ಕಿರಣಗಳು ಬೀಳುವಾಗ ಬಂಗಾರದ ವರ್ಣದಿಂದ ಹೊಳೆಯುತ್ತವೆ. ಸಾಮಾನ್ಯವಾಗಿ ನೀರಿಗೆ ಎಲೆಯನ್ನು ಹಾಕಿದಾಗ ಅದು ತೇಲುತ್ತದೆ. ಆದರೆ ಏನಾದರೂ ಬೇಡಿಕೆ ಸಲ್ಲಿಸಿ ಈ ಕೊಳದಲ್ಲಿ ಬಿಲ್ವ ಪತ್ರದ ಎಲೆಯನ್ನು ಹಾಕಿದಾಗ ಆ ಬಿಲ್ವ ಪತ್ರದ ಎಲೆ ಕೊಳದ ನೀರಿನಲ್ಲಿ ಮುಳುಗುತ್ತದೆ. ಆದರೆ ಆ ಬೇಡಿಕೆ ಈಡೇರುವ ಲಕ್ಷಣಗಳಿದ್ದಲ್ಲಿ ಸ್ವಲ್ಪ ಸಮಯದ ನಂತರ ಬಿಲ್ವ ಪತ್ರದ ಎಲೆ ತನ್ನಷ್ಟಕ್ಕೆ ಮೇಲಕ್ಕೆ ಬಂದು ತೇಲುತ್ತದೆ. ಇನ್ನು ಈ ಕೊಳದ ತೀರ್ಥವನ್ನು ಕುಡಿದರೆ ಚರ್ಮವ್ಯಾಧಿ ಜೊತೆಗೆ ಮೂತ್ರಕೋಶದ ಕಲ್ಲಿನ ಸಮಸ್ಯೆ ಇದ್ದಲ್ಲಿ ದೂರವಾಗುತ್ತದೆಯಂತೆ. ಶಿವನ ಮಾಯಾ ಹೊಂಡ ಎಂದು ಕರೆಯಲ್ಪಡುವ ಈ ಕೊಳದ ಎಲ್ಲ ಚಮತ್ಕಾರಗಳಿಗೆ ಕಾರಣ ಈ ಕೊಳದ ಅಡಿಯಲ್ಲಿ ಪ್ರತಿಷ್ಠಾಪಿಸಲಾಗಿರುವ ಶಿವಲಿಂಗ. ಅಷ್ಟಕ್ಕೂ ಈ ಪುಣ್ಯ ತೀರ್ಥಕ್ಷೇತ್ರ ಎಲ್ಲಿದೆ ಎನ್ನುವ ಪ್ರಶ್ನೆಗೆ ಉತ್ತರ ಶಿವಮೊಗ್ಗದ ಹೊಸನಗರ ತಾಲೂಕಿನ ಗುಬ್ಬಿಗ ಗ್ರಾಮದಲ್ಲಿ ಈ ಪುಣ್ಯ ತೀರ್ಥಕ್ಷೇತ್ರವಿದೆ. ಇದೀಗ ಈ ಕೊಳದ ಪಕ್ಕ ಗುಳಿಗುಳಿ ಶಂಕರ ದೇವಾಲಯ ಕೂಡ ನಿರ್ಮಾಣವಾಗಿದೆ. ಈ ವಿಸ್ಮಯಕಾರಿ ಮಾಹಿತಿ ಇಷ್ಟವಾದಲ್ಲಿ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ. ಇನ್ನಷ್ಟು ಹೊಸ ವಿಸ್ಮಯಕಾರಿ ಮಾಹಿತಿಗಳನ್ನು ಮುಂದಿನ ವಿಡಿಯೋಗಳಲ್ಲಿ ನಾನು ನಿಮಗೆ ತಿಳಿಸಿಕೊಡುತ್ತೇನೆ. ಎಲ್ಲಾ ವೀಕ್ಷಕರಿಗೂ ಧನ್ಯವಾದಗಳು.